ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಕುದ್ಮಲ್ ರಂಗರಾವ್ ಸಾಧನೆ ಮಹಾತ್ಮ ಗಾಂಧಿರೆಗ್ಲ ಪ್ರೇರಣೆ ಆದಿತ್ತನೆಂದು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾ ಪಂತೆರು ಅತ್ತವರ ಬಾಬುಗುಡ್ಡೆದ ಕುದ್ಮಲ್ ರಂಗರಾವ್ ಸಮಾಧಿ ಕೈತಲು ರಂಗರಾಯರ್ನ 156ನೇ ವರ್ಷದ ಜನ್ಮ ದಿನಾಚರಣೆ ಪಾಲ್ದಿತ್ತೊಂದು ಅರ್ಪಾತಿರಿಯರು ಕುದ್ಮಲ್ ರಂಗರಾವ್ ಎಜುಕೇಷನ್ ಟ್ರಸ್ಟ್ ದಾನೆಲಿಟ್ಟು ದಲಿತರ್ನ ಉದ್ಧಾರಕ್ಕೆರು ಕುದ್ಮಲ್ ರಂಗರಾಯರ್ನ 156ನೇ ವರ್ಷದ ಜನ್ಮ ದಿನಾಚರಣೆ ಕುಡ್ಲದ ಅತ್ತಾವರ ಬಾಬುಗುಡ್ಡೆದ ಕುದ್ಮಲ್ ರಂಗರಾವ್ ಸಮಾಧಿ ಕೈತಲ್ ನಡೆತಂಡು ಮಲ್ಲಬಿನ್ನೆರು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾ ರಂಗರಾಯರ್ನ ಸಮಾಧಿಗೆ ಪೂರ್ಪ ಪಾಡ್ದು ಮರ್ಯಾದಿ ನಮಸ್ಕಾರ ಸಂದಾದ ಪಾತಿರ್ದು ಜೀವಮಾನ ಇಡೀ ದೀನ ದಲಿತರ್ನ ಸೇವೆಗೂ ಮುಡಿಪಾದ ದೀನ ಕುದ್ಮಲ್ ರಂಗರಾಯರ್ನ ಸಾಧನೆ ಮಹಾತ್ಮ ಗಾಂಧಿರೆಗ್ಲ ಪ್ರೇರಣೆ ಆದಿತ್ತಂಡು 1934 ಫೆಬ್ರವರಿ 24 ಗಾಂಧಿ ಕುಡ್ಲಗ ಬನ್ನಗ ಶೇಡಿಗುಡ್ಡೆಡು ಕುದ್ಮಲ್ ರಂಗರಾಯರು ತಾಪನೆ ಮಲ್ತದಿನ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಸಂಸ್ಥೆಗೂ ಪೋದಿತ್ತೆರು ದಲಿತರ್ನ ಉದ್ಧಾರಕ್ಕೆ ಕುದ್ಮಲ್ ರಂಗರಾಯರನ್ನು ತನ್ನ ಗುರುಂದು ಪಂಡದಿತ್ತೆರೆಂದು ಪಂಡೆರು ಶಾಸಕಿಯರು ವೇದವ್ಯಾಸ್ ಕಾಮತ್ ಪಾತಿರ್ದು ಈದುಂಬು ರಂಗರಾಯರ್ನ ಜನ್ಮದಿನನು ಪಾಲಿಕೆ ಬುಕ್ಕ ಜಿಲ್ಲಾಡಳಿತ ವರ್ಷದ ಆಚರಣೆ ಮಲ್ತೊಂದಿತ್ತನು ಅಂಡ ಇತ್ತೆ ಜಿಲ್ಲಾಡಳಿತ ಈ ಬಗೆಟ್ ಮನಿತೊಂದಿಜ್ಜಿಂದು ದೂರಿಯರು ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಳ ಸಾಮಾಜಿಕ ಕಾರ್ಯಕರ್ತರು ವಾದಿರಾಜ್ ಕುದ್ಮಲ್ ರಂಗರಾವ್ ಎಜುಕೇಷನ್ ಟ್ರಸ್ಟ್ ಗುರುಕಾರ್ಯರು ಬಿಆರ್ ಹೃದಯನಾಥ್ ಅಶ್ವಿತ್ ಕೊಟ್ಟಾರಿ ಈ ಪೊರ್ತೊಡಿತ್ತೆರು ಸಮಾಜವನ್ನು ಒಟ್ಟುಗೂಡಿಸಿ ವಿಶೇಷವಾಗಿ ತನ್ನ ಆಸ್ತಿಯನ್ನೇ ಅದಕ್ಕಾಗಿ ವಿನಿಯೋಗಿಸಿ ಒಂದು ದೊಡ್ಡ ಶ್ರೇಷ್ಠವಾದ ಕಾರ್ಯವನ್ನು ಮಾಡಿರುವಂಥ ಒಂದು ಮಹನೀಯರು. ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕುದ್ಮಲ್ ರಂಗರಾಯರು ಮಹಾತ್ಮ ಗಾಂಧಿಗೆ ಪ್ರೇರಣೆ ಆಗಿದ್ದರು ಅನ್ನುವಂಥ ವಿಷಯ ಕೂಡ ನಮಗೆಲ್ಲರಿಗೂ ಗೊತ್ತಿದೆ. ಅವರು ಕರಾವಳಿ ಕರ್ನಾಟಕದವರು, ಈ ಮಣ್ಣಿನವರು ಅನ್ನುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಸಂಗತಿ. ಈ ಕರಾವಳಿ ಕರ್ನಾಟಕ ಹಿಂದುತ್ವ ರಾಷ್ಟ್ರೀಯತೆಯನ್ನು ಒಪ್ಪಿಕೊಂಡು ಬಂದಂಥ ಜನಜೀವನ ಇರುವಂಥ ಪ್ರದೇಶ. ಸಮಾಜದ ಎಲ್ಲ ವರ್ಗಗಳನ್ನು ಒಟ್ಟು ಜೋಡಿಸಿಕೊಂಡು ರಾಷ್ಟ್ರ ನಿರ್ಮಾಣವನ್ನು ಮಾಡಬೇಕನ್ನುವಂಥ ಸಂಕಲ್ಪವನ್ನು ಇಟ್ಕೊಂಡು ಕೆಲಸ ಮಾಡ್ತಿರುವ ನಮಗೆ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ಕುದ್ಮಲ್ ರಂಗರಾಯರು ಒಂದು ಪ್ರೇರಣೆ, ಶಕ್ತಿ. ಇವತ್ತು ಅವರ ಜನ್ಮದಿವಸದ ದಿನ ನಾವೆಲ್ಲರೂ ಅವರ ಜೀವನದಿಂದ, ಅವರ ಕೆಲಸದಿಂದ ಪ್ರೇರಣೆಯನ್ನು ಪಡೆದುಕೊಂಡು ನಮ್ಮ ವ್ಯಾಪ್ತಿಯೊಳಗೆ, ನಮ್ಮ ಸಂಘಟನೆ ವ್ಯಾಪ್ತಿಯೊಳಗೆ, ನಮ್ಮ ಜನಪ್ರತಿನಿಧಿಯಾಗಿ ನಮ್ಮ ವ್ಯಾಪ್ತಿಯೊಳಗೆ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ನ ಪರಿಕಲ್ಪನೆ ಏನಿದೆ ಅದರ ಆಧಾರದಲ್ಲಿ ಮುನ್ನಡೆಯುವಂಥ ಸಂಕಲ್ಪವನ್ನು ಇವತ್ತು ಅವರ ಜನ್ಮದಿವಸದ ದಿವಸ ನಾವೆಲ್ಲರೂ ತೆಗೆದುಕೊಳ್ತಾ ಇದ್ದೇವೆ. ನಮಗೆ ರವೀಂದ್ರನಾಥ್ ಟ್ಯಾಗೋರ್ ಗೊತ್ತು, ನಮಗೆ ಫುಲೆ ಅವರು ಗೊತ್ತು, ನಮಗೆ ಬಾಬಾ ಸಾಹೇಬರು ಗೊತ್ತು. ಮಹಾರಾಷ್ಟ್ರದವರಿಗೆ ಕುದ್ಮಲ್ ರಂಗರಾಯರು ಇನ್ನೂ ಅಷ್ಟಾಗಿ ಪರಿಚಯ ಆಗಿಲ್ಲ ಅಲ್ವಾ. ಸೊ ಈ ಒಂದು ಅವರ 3 ವರ್ಷಗಳ ನಂತರ ಏನು ಅವರು ಇಹಲೋಕವನ್ನು ತ್ಯಜಿಸಿ 100 ವರ್ಷ ಆಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಅವರ ವಿಚಾರವನ್ನು, ಅವರ ಕೆಲಸವನ್ನು, ಅವರ ಕೊಡುಗೆಯನ್ನು ಬೇರೆ ಬೇರೆ ಭಾಷೆಗಳಲ್ಲಿ ತರೋದ್ರ ಮೂಲಕ ನಾವು ಅವರನ್ನು ಇಡೀ ದೇಶಕ್ಕೆ, ಜಗತ್ತಿಗೆ ಪರಿಚಯ ಮಾಡಬೇಕಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಕಳೆದ ವರ್ಷದಿಂದ ಸ್ವಲ್ಪ ಅವರ ಬಗ್ಗೆ ವ್ಯಾಪಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡೋ ಪ್ರಯತ್ನವನ್ನು ಶುರು ಮಾಡಿ ನಮ್ಮ ಸರ್ಕಾರ ಇರುವಾಗ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಇದಕ್ಕೆ 3.5 ಕೋಟಿ ಅನುದಾನವನ್ನು ಇದು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಕೈಗೆತ್ತಿಕೊಂಡಿದೆ. ಶಿಲಾನ್ಯಾಸ ಕೂಡ ಆಗಿತ್ತು. ತದನಂತರ ಬಂದಂಥ ಸರ್ಕಾರ ಸಿದ್ದರಾಮಯ್ಯವರು ಆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯನ್ನು ಅಲ್ಲಿಗೆ ನಿಲ್ಲಿಸುವ ಮುಖಾಂತರ ಆ ಕಾರ್ಯಗಳಾಗಿಲ್ಲ. ಮುಂದಿನ ದಿನಗಳಲ್ಲಿ ನಾನಿರ್ಬೋದು, ನಮ್ಮ ಸಂಸದರಿರ್ಬೋದು, ನಮ್ಮ ಇಡೀ ತಂಡ ಭಾರತೀಯ ಜನತಾ ಪಾರ್ಟಿ ಇದನ್ನೊಂದು ಭಾಳ ಯಶಸ್ವಿಯಾದಂಥ ಒಂದು ಪ್ರವಾಸಿ ತಾಣವಾಗಿದೆ. ದೇಶ ವಿದೇಶದಿಂದ ಬಂದಂಥ ವ್ಯಕ್ತಿಗಳಿಗೆ ಕುದ್ಮಲ್ ರಾಯರ ಕೊಡುಗೆ ಇನ್ನಷ್ಟು ಪರಿಚಯಿಸುವಂಥ ದೃಷ್ಟಿಯಲ್ಲಿ ಈ ಅಭಿವೃದ್ಧಿಯ ಕಾರ್ಯವನ್ನು ಕೈಗೆತ್ತಿಕೊಳ್ತೇವೆ. ಕಡಪ ತಾಲೂಕು ಕಾಣಿಯೂರ್ದ ಉರುಸ್ ಕಾರ್ಯಕ್ರಮ ಲೆಕ್ಕುಡ್ದೆಚ್ಚ ಜನ ಸೇರಿದು ಭಕ್ತರಿಗೆ ದಮ್ಮು ಕಟ್ಟುನಂಚ ಅದು ಪಾಕ ಜನ ಆಸ್ಪತ್ರೆ ಸೇರಿನಂಚ ಆಯ್ನ ಸಂಗತಿ ಐತಾರ ನಡೆತಿದ್ದರು. ಪಳ್ಳಿದ ಉರುಸ್ ಕಾರ್ಯಕ್ರಮ ಒಂಜೆಟ್ಟು ಪಾಕಜನ ಭಕ್ತರಿಗೂ ದಮ್ಮು ಕಟ್ಟಿದಂಡು. ಪುತ್ತೂರು ಕುಕ್ಕೆ ಸುಬ್ರಹ್ಮಣ್ಯ ರಾಜಮಾರ್ಗ ಉಡುಪುನ ಕಡಬ ತಾಲೂಕು ಕಾಣಿಯೂರ್ದ ಕೂರತ್ತಂಗಳ್ ಉರುಸ್ ಗೌಜಿಡು ಬಾರಿ ಜನ ಸೇರ್ದು ನಡೆದಿದ್ದರು. ಪಳ್ಳಿದ ಆಡಳಿತದ ಕುಲು ಎಣ್ಣೆ ನೀಡಿದ್ಲ ಹೆಚ್ಚು ಜನ ಉರುಸ್ಗೂ ಬೈದರು. ಅಂಚಾದ ಆಮ್ಲಜನಕದ ಕೊರತೆ ಆದ ಪಾಕಜನಕ್ಕೂ ದಮ್ಮು ಕಟ್ಟರೆ ಶುರುವಾತಂಡು. ಹುಷಾರಿಜ್ಜಂದ ಆಯ್ನಕ್ಲಿನ ಕಾಣಿಯೂರು ಬೊಕ್ಕ ಪುತ್ತೂರ್ದ ಆಸ್ಪತ್ರೆಗೂ ಸೇರ್ಸಾದರು.
ಡಿಸೆಂಬರ್ ತಿಂಗಳು ಬಳ್ಳಾರಿಡ್ ನಡೆಪರೆ ಉಪ್ಪುನ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಗುರ್ಕಾರಿರಾದ ಹಿರಿಯ ಸಾಹಿತಿ ಇಂಚಿಪ್ಪ ಬೂಕರ್ ಪ್ರಶಸ್ತಿಗೆ ಇಂದಿನ ಬಾನು ಮುಸ್ತಾಕ್ಲೆಗ್ ಘೋಷಣೆ ಮಲ್ತಿದರು. 2025 ಡಿಸೆಂಬರ್ ತಿಂಗಳು ಬಳ್ಳಾರಿಡ ನಡೆಪೆರಪ್ಪುನ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಗುರ್ಕಾರ್ಯರಾದ ಹಿರಿಯ ಸಾಹಿತಿ ಇಂಚಿಪ್ಪ ಬೂಕರ್ ಪ್ರಶಸ್ತಿಗೆಂದಿನ ಬಾನು ಮುಸ್ತಾಕ್ರೇನು ಘೋಷಣೆ ಮಲ್ತಿದರು. ಬಳ್ಳಾರಿದ ಖಾಸಗಿ ಹೋಟೆಲ್ ಒಂಜೆಟ ಐತಾರ ಸಾಹಿತ್ಯ ಪರಿಷತ್ತದ ಕಾರ್ಯಕಾರಿ ಸಮಿತಿ ಸಭೆಡಿದ ಬುಕ್ಕ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಗುರ್ಕಾರ್ಯರು ಡಾ ಮಹೇಶ್ ಜೋಶಿ ಸುದ್ದಿಕೊಟ್ಟಡು ಮಾಹಿತಿ ಕುರಿಯರು. ಹಿರಿಯ ಲೇಖಕಿ ಬೂಕರ್ ಪ್ರಶಸ್ತಿಗೆಂದಿನಾರು ಬಾನು ಮುಸ್ತಾಕ್ರೇನ ಪುದರ್ನು ಸಮ್ಮೇಳನದ ಗುರ್ಕಾರ್ದಿಯಾದ ನಿಘಂಟು ಮಲ್ತದಂಡ ದೀಪಾ ಬಾಸ್ತಿರಿಗ ಸಮ್ಮೇಳನಡು ಮರ್ಯಾದಿ ಮಲ್ಪುಣುಂದು ಮಹೇಶ್ ಜೋಶಿ ಪಂಡೆರು. ಕನ್ನಡ ಸಾಹಿತ್ಯ ಪರಿಷತ್ ಬಳ್ಳಾರಿ ಜಿಲ್ಲಾ ಗುರ್ಕಾರ್ಯರು ನಿಷ್ಠಿ ರುದ್ರಪ್ಪ ಸುದ್ದಿ ಕುಟ್ಟುಡಿತ್ತರು. ಹರೇಕಳ ಗ್ರಾಮದ ನ್ಯೂ ಪಡ್ಪು ಸರ್ಕಾರಿ ಶಾಲೆಯನ್ನು ಒರಿಪಾಯರೆ ಆಡಳಿತದಕ್ಕೂ ಪಂಚಾಯತ್ ಶಾಲಾ ಅಭಿವೃದ್ಧಿ ಸಮಿತಿ ಭಾರೀ ಕೆಲಸ ಮಲ್ತದನೆಂದು ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಫರೀದ್ ಪಂತೆರು. ಶಾಲೆಡು ಹೊಸ ಕಟ್ಟಡ ಉದಿಪನ ಮಲ್ತದು ಅರಪ ತೆರೆಯರು. ಉಳ್ಳಾಲ ತಾಲೂಕು ಹರೇಕಳ ಗ್ರಾಮದ ನ್ಯೂ ಪಡ್ಪು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಹೊಸದಾದ ಕಟ್ಟಿನ 4 ಕೋಣೆದ ಒಂದು ಮಾಳಿಗೆದ ಕಟ್ಟಡ ಉದಿಪನ ಲೇಸು ನಡೆತಂಡ ಕ್ಷೇತ್ರದ ಶಾಸಕರು ರಾಜ್ಯ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಫರೀದ್ ಹೊಸ ಕಟ್ಟಡ ಉದಿಪನ ಮಲ್ತೆರು. ಖಾದರ್ ಫರೀದ್ ಪಾತೆರ್ದು ಬೇತೆ ಬೇತೆ ಕಾರಣಡು ಶಾಲೆ ಮುಚ್ಚಿನ ಸ್ಥಿತಿಡುಪ್ಪನ ಶಾಲೆನು ಒರಿಪಾದ ಬುಳೆಪಾಯರೆ ಗ್ರಾಮ ಪಂಚಾಯತ್ ಶಾಲೆ ಆಡಳಿತದಕ್ಲೆಗ್ ಶಾಲೆ ಅಭಿವೃದ್ಧಿ ಸಮಿತಿದಕ್ಲು ದಾನಿಲು ಬರೋ ಕಲ್ಪನಕುಲು ಎಡೇನ ಬೆಂತೆರು ಅಂಚಾದ LKG UKGದ ಒಟ್ಟುಗೂ ಒಂಜಿ ಬೊಕ್ಕ 2ನೇ ಕ್ಲಾಸ್ಡು ಆಂಗ್ಲ ಮಾಧ್ಯಮ ಬರೋಗೂ ವ್ಯವಸ್ಥೆ ಮಲ್ತಿದ್ರು. ಅಂಚಾದ ವರ್ಷಗೂ ಜೋಕುಲು ಹೆಚ್ಚೊಂದು ಪೋಯರಿಂದ ಖಾದರ್ ಖುಷಿ ತೆರಿಪಾಯರು. ಅಕ್ಷರ ಸಂತ ಹರೇಕಳ ಹಾಜಬ್ಬ ಪಾತಿರ್ದು ನ್ಯೂ ಪಡಪುಡು ಪದವಿ ಪೂರ್ವ ಕಾಲೇಜು ಶುರುವಾದಿದ್ದದು ಹೊಸ ಸಜ್ಜಿದ ಕಟ್ಟಡವು 7 ಕೋಟಿ ರೂಪಾಯಿ ಒದಗಾವಣೆಂದು ಖಾದರ್ ಫರೀದ್ ರೇಗ್ ಭಿನ್ನಾಯ್ತೊಂಡೆರು. ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯರು ಬದ್ರುದ್ದೀನ್ ಹರೇಕಳ ಬೊಕ್ಕ ತಾಲೂಕ್ ಪಂಚಾಯತ್ ಸದಸ್ಯರು ಮೊಹಮ್ಮದ್ ಮುಸ್ತಫಾ ಕಾರ್ಯಕ್ರಮ ಉದ್ದೇಶಿಸಾದ ಪಾತಿರಿಯರು. ಹರೇಕಳ ಗ್ರಾಮ ಪಂಚಾಯತ್ ಗುರ್ಕಾರ್ಯರ್ ಗುಲಾಬಿ ಒತ್ತು ಗುರ್ಕಾರ್ಯರ್ ಅಬ್ದುಲ್ ಮಜೀದ್, ಸಮಾಜ ಸೇವಕಿ ಮೈಮುನಾ ರಾಜ್ಕಮಲ್, DDPI ಗೋವಿಂದ ಮಡಿವಾಳ, ತಾಲೂಕು ಸಿಇಒ ಗುರುದಾಸ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಈಶ್ವರ ಕಾರ್ಯಕ್ರಮಟು ಪಾಲ್ದೆತ್ತೊಂಡೆರು. ಸ್ಪೀಕರ್ ಅವರ ಹತ್ರ ಒಂದೇ ಬೇಡಿಕೆ ಇದ್ದರೆ HPC DC ಲೆಟ್ರ್ ಕೊಟ್ಟರು, BW ಇಲಾಖೆ CS ಲೆಟ್ರ್ ಕೊಟ್ಟಿದೆ, MRBL DC ಲೆಟ್ರ್ ಕೊಟ್ಟರು. ಆದ ಕಾರಣ 7 ಕೋಟಿ ಹಾಕಬೇಕಾಗ್ತದೆ. 7 ಕೋಟಿ ಅವರು ನಿಮ್ಗೆ ಗೊತ್ತಿದೆ, ಎಷ್ಟು ಗುತ್ತಿಗೆದಾರ ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ಆದ ಸಚ್ಯಕ್ಕೆ ಒಂದು 2 ಕೋಟಿ ಆದರೆ ಬುಡ್ಗಡೆ ಆದರೆ ನಮಗೆ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಬೇಕು, ಮನೆ ಮಾಡ್ತೇನೆ. ಮತ್ತು ಈ ಊರಿನವರು ಒಂದೇ ಒಂದು ಮಾತಾಡಲಿಕ್ಕೆ ಇಷ್ಟ, ನನ್ನ ಗೌರವಾನ್ವಿತ ಈ ಜಮಾತಿನ ಕತಿಬಾರ ಇದ್ದಾರೆ, ಇಲ್ಲೇ ಮಕ್ಕಳನ್ನು ಪೋಷಕರನ್ನು ಏತಿಕೊಂಡು ಪ್ರಚಾರ ಕೊಟ್ಟು ಈ ಶಾಲೆಯನ್ನು ಏನು ಕಡಿಮೆ ಇಲ್ಲ, 28 ಮಕ್ಕಳನ್ನ ತಾಹ ಜುಮಾ ಮಸೀದಿಯ ಕತಿಬೋತ್ಸವ 28 ಮಕ್ಕಳನ್ನ ಸ್ಥಾಪನೆ ಮಾಡಿದ ದಿನ ಇವತ್ತು. ಆದರೆ ಸ್ಪೀಕರ್ ಅವರ ಮಗ ಸ್ಪೀಕರ್ನ ಕರ್ನಾಟಕ ಗೌರವಾನ್ವಿತ ಸ್ಪೀಕರ್ ಅವರು ಉದ್ಘಾಟನೆ ಮಾಡಿ DDPI BO ಮುಖಾಂತರ ಗ್ರಾಮ ಪಂಚಾಯತ್ ಸದಸ್ಯರು ಉದ್ಘಾಟನೆ ಮಾಡಿ ಮಾನ್ಯ ಶಾಸಕರು ನಾ ಗೈಮುಗುತ್ತೇನೆ. ಧನ್ಯವಾದ ನಿಮಗೆ. ದೇವರು ಒಳ್ಳೆ ಸುಖ ಸಂಪತ್ತು ಕೊಡಲಿ ಎಂದು ಹಾರೈಸಿ ಸ್ವಲ್ಪ ಮಟ್ಟಿನ ಸಾಕರಾದರೂ ಕೂಡ ನಿಮ್ಮಿಂದ ಆಗುವಂಥ ಸಾಕನ್ನು ಶಾಲೆಗೆ ಮಾಡಿ. ನೀವು ಊರವರು ಶಾಲಾ ಸಮಿತಿ ಬೇರೆ ಬೇರೆ ಸಂಘ ಸಂಸ್ಥೆ ತಾವೆಲ್ಲಿದ್ದೀರಿ, ನಿಮ್ಗೆ ಎಷ್ಟು ಸಾಧ್ಯ ಇದೆಯಾ ಅಷ್ಟು ಸಾಧ್ಯವನ್ನು ನೀವು ಏನು ಸಣ್ಣ ಪುಟ್ಟ ವಿಚಾರ ಆದರೂ ಕೂಡ ನೀವು ಇವತ್ತು ಶಾಲೆಗೆ ತಮ್ಮ ಸಹಕಾರ ತಾವು ಕೊಡಿ. ಯಾಕೆ ಶಾಲೆಗೆ ನೀವೇನು ಸಹಕಾರ ಕೊಟ್ಟರೆ ಟೀಚರ್ಗಳು ಇದನ್ನು ಯಾರು ತಗೊಂಡು ಹೋಗೋದಿಲ್ಲ, ಅವರಿಂದ ಎಷ್ಟು ಬೇಕು ಅವರು ಸಹಕಾರ ಮತ್ತೆ ಶಾಲೆಗೆ ಮಾಡ್ತಾರೆ. ಅದೆಲ್ಲವೂ ಕೂಡ ಪರೋಕ್ಷವಾಗಿ ಈ ಮಕ್ಕಳಿಗೆ ಊರವರಿಗೆ ಸಿಕ್ಕುವಂಥ ಅವಕಾಶ ಹೋಗ್ತದೆ. ನೀವೇನೇ ಶಾಲೆಗೆ ಕೊಟ್ಟರು ಕೂಡ ಅದು ಇಂಡೈರೆಕ್ಟ್ ಬೆನಿಫಿಟ್ ಯಾರಿಗೆ ಅಂತ ಹೇಳಿದರೆ ಇಲ್ಲಿ ಕಲಿಯುವಂಥ ಮಕ್ಕಳಿಗಂತ ತಾವಿವತ್ತು ಆಲೋಚನೆ ಮಾಡಬೇಕು, ಅದು ನಿಮ್ಮ ಊರವರಿಗಂತ ತಾವಿವತ್ತು ಆಲೋಚನೆ ಮಾಡಬೇಕು. ಆ ಮನೋಭಾವ ನಮ್ಮಲ್ಲಿ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಿಜೆಪಿ ನಾಯಕಿ ಬೊಕ್ಕದುಂಬದ IPS ಅಧಿಕಾರಿ ಅಣ್ಣಮಲೈ ಐತಾರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಬತ್ತದಿತ್ತರು. ಸಂಸಾರದ ಒಟ್ಟಿಗೂ ಬತ್ತಿನ 6 ಆಶ್ಲೇಷ ಬಲಿ ಸೇವೆ ಸಂದಾಯರು. ತುಳುನಾಡದ ಪುದರ್ಪೊಯಿ ಸುಬ್ರಾಯ ದೇವರನ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಗೂ ಐತಾರ ದುಂಬುದ IPS ಅಧಿಕಾರಿ ಇತ್ಯದ ಬಿಜೆಪಿ ನಾಯಕಿ ಅಣ್ಣಮಲೈ ಬತ್ತದಿತ್ತರು.
ಕುಟುಂಬ ಸಂಸಾರದ ಒಟ್ಟುಗು ಬತ್ತಿನ ಅಣ್ಣಮಲೈ ಸಂಪುಟ ಸುಬ್ರಹ್ಮಣ್ಯ ಮಾಟುಟು ಆಶ್ಲೇಷ ಬಲಿ ಸೇವೆಯ ಸಂದಾಯ ಮಲ್ತೆರು. ಆಶ್ಲೇಷ ನಕ್ಷತ್ರದ ದಿನ ಆಯ್ ನಡೆದವರ ಆಶ್ಲೇಷ ಬಲಿ ಪೂಜೆ ನಡಪಾದಿರು. ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಅಣ್ಣಮಲೈ ಕಂಡನಿ ಬೊಡೆದಿಗೂ ಶಾಲ್ ಪಾಡ್ದು ಮರ್ಯಾದೆ ಮಲ್ತಿರು. 5 ಇತ್ಯದ ರಾಜಕೀಯ ಸಂಗತಿಲಿನ ಬಗೆಟ್ಟು ಚರ್ಚೆ ಮಲ್ತಿರು. ನಮ್ಮ 10-15 ವರ್ಷ ಇಲ್ಲಿ ಬರ್ತಾ ಇದ್ದೀವಿ. ಸ್ವಾಮೀಜಿ ಅವರಲ್ಲಿ ಯಾವಾಗ ಕೂಡ ಆಶೀರ್ವಾದ ತಗೊಳ್ತಾ ಇದ್ದೀವಿ. ಇವತ್ತು ಮತ್ತೊಮ್ಮೆ ಇಲ್ಲಿ ಬರಲಿಕ್ಕೆ, ಅದು ಆಶ್ಲೇಷ ನಕ್ಷತ್ರ ಇರುವ ಇವತ್ತು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಎಲ್ಲ ಚೆನ್ನಾಗಿರ್ಬೇಕು, ತಮಿಳುನಾಡು ಜನ ಚೆನ್ನಾಗಿರ್ಬೇಕು, ಕರ್ನಾಟಕ ಜನ, ನಮ್ಮ ಭಾರತ ಜನ ಎಲ್ಲ ಚೆನ್ನಾಗಿರ್ಬೇಕು ಒಂದು ಪ್ರಾರ್ಥನೆ ಮಾಡಿದ್ದೀವಿ. ಅದಕ್ಕೊಂದು ಒಳ್ಳೆ ಅವಕಾಶ. ಸ್ವಾಮೀಜಿಯವರ ಜೊತೆಗೆ ಇಲ್ಲಿ ಸ್ವಲ್ಪ ಭೇಟಿ ಮಾಡಿ ಸ್ವಾಮೀಜಿ ಅವರು ಆಲೋಚನೆ ಏನಿದೆ ಅದೆಲ್ಲ ಕೂಡ ತಿಳ್ಕೊಂಡು ವಾಪಸ್ ಹೋಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಪರಶುರಾಮರು ಕ್ಷೇತ್ರ 5,000 ವರ್ಷಕ್ಕೆ ಹೆಚ್ಚು ಇಲ್ಲಿ ಒಂದು ಪಾರಂಪರ್ಯ ಇದೆ. ಜನ ಎಷ್ಟೋ ನಂಬಿಕೆಯಲ್ಲಿ ಇಲ್ಲಿ ಬರ್ತಾರೆ. ಅದೆಲ್ಲ ಕೂಡ ದೇವರು ಎಲ್ಲಾ ಸಮಯದಲ್ಲಿ ಕೂಡ ಸ್ವೀಕಾರ ಮಾಡಿ ಜನಕ್ಕೆ ಏನ್ ಬೇಕೋ ವಾಪಸ್ ಕೊಟ್ಟೆ ಕಳಿಸ್ತಾರೆ. ನಾನು ಆಲ್ಮೋಸ್ಟ್ 15 ವರ್ಷ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ. ಒಂದೊಂದು ಸಾರಿ ಇಲ್ಲಿ ಬರುವಾಗ ಕೂಡ ದೇವರವರಲ್ಲಿ ನಾನು ಬೇಡಿಕೊಳ್ಳುವುದು ಎಲ್ಲರೂ ಚೆನ್ನಾಗಿರ್ಬೇಕು, ಈ ಲೋಕ ಚೆನ್ನಾಗಿರ್ಬೇಕು. ಅದೆಲ್ಲಾ ಸಮಯದಲ್ಲಿ ಕೂಡ ನಮಗೊಂದು ಮನ ನೆಮ್ಮದಿಯಲ್ಲಿ ವಾಪಸ್ ಹೋಗ್ತೀವಿ. ಇವತ್ತು ಕೂಡ ಅದೇ ತರ ಸುಬ್ರಹ್ಮಣ್ಯ ಮಠ 106 ವರ್ಷ ಇತಿಹಾಸ ಇರುವ ಒಂದು 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 ಸಂಸ್ಥೆ ಇದು. ಒಳ್ಳೆ ಆಡಳಿತ ಆಗುವ ಒಂದು ಸಂಸ್ಥೆ ಇದು. ಇವತ್ತು ಸುಬ್ರಹ್ಮಣ್ಯ ಮಠಕ್ಕೂ ಬಂದು ಸ್ವಾಮೀಜಿಗೆ ಭೇಟಿ ಮಾಡಿ ವಾಪಸ್ ಹೋಗ್ತಾ ಇದ್ದೀವಿ. ಕೃಷಿ ಶ್ರೇಷ್ಠವಾದುಂಡು. ಕೃಷಿ ಬೊಕ್ಕ ಆಧ್ಯಾತ್ಮದ ಜಾಗೃತಿ ಹಿಡಿದು ಬದುಕು ಪೊರ್ಲಾಪುಡುಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪಂತೆರು. ಒಡಿಯೂರು ಸಂಸ್ಥಾನದ ಬನಾರೆಡುಪ್ಪುನ ಸಾಗುಳಿ ಭೂಮಿಡು ಕೆಸರಡೊಂಜಿ ದಿನ ಕಾರ್ಯಕ್ರಮ ಉದ್ದೀಪನ ಮಲ್ತದು ಅರ್ಪ ತಿರಿಗೆರು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಬನಾರಿ ಸಾಗುಳಿ ಭೂಮಿಡು ಒಡಿಯೂರು ಶ್ರೀ ಜನ್ಮದಿನೋತ್ಸವ ಒಡಿಯೂರು ಗ್ರಾಮೋತ್ಸವ ಲೆಕ್ಕೊಡು ಐತಾರ ಕೆಸರಡೊಂಜಿ ದಿನ ಗೊಬ್ಬದ ಕೂಟ ಅಟ್ಟಣೆ ಆದಿತ್ತಂಡು ಯಶವಂತ ವಿಟ್ಲ ಎತ್ಕೊಂಡೇರು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಕಾರ್ಯಕ್ರಮ ಉದ್ದೀಪನ ಮಲ್ತೇರು. ಸ್ವಾಮೀಜಿ ಪಾತೆರ್ದು ಕೃಷಿ ಶ್ರೇಷ್ಠವಾದುಂಡು. ಕೃಷಿ ಬೊಕ್ಕ ಆಧ್ಯಾತ್ಮದ ಜಾಗೃತಿ ಹಿಡಿದು ಬದುಕು ಪೊರ್ಲಾಪುಂಡು. ತುಳು ಜನಕ್ಲೆಡ ಉಪ್ಪುನ ಇಸೇಸತಲೆನು ತೆರೆಯುನ್ನ ಕಾರ್ಯಾವಡು ಪ್ರತಿಯೊಂಜಿಕ್ಲ ಸಂಸ್ಕಾರ ಕೊರ್ಪುನ ಕಾರ್ಯಾಂಡ ಬದುಕು ಸೂತ್ರಡು ಸಾಗುಣುಂದು ಪಂಡೆರು. ಸಾಧ್ವಿ ಮಾತಾನಂದಮಯಿ ಜನ್ಮದಿನೋತ್ಸವ ಎದ್ಕೊನ್ನ ಸಮಿತಿ ಗುರ್ಕಾರ್ಯರು ಎ ಸುರೇಶ್ ರೈ, ಸಂಘಟನಾ ಕಾರ್ಯಂತರು ಕದ್ರ ನವನೀತ ಶೆಟ್ಟಿ, ಗೊಬ್ಬದ ಕೂಟ ಸಂಚಾಲಕಿಯರು ಶಶಿಧರ್ ಶೆಟ್ಟಿ, ಜಮ್ಮದ ಮನೆ, ಒಡಿಯೂರು ಸೌಹಾರ್ದ ಸಹಕಾರಿ ಸಂಘದ ಒತ್ತು ಗುರ್ಕಾರ್ಯರು ಲಿಂಗಪ್ಪ ಗೌಡ ಪಣಿಯಡ್ಕ, ಕೃಷ್ಣ ಶೆಟ್ಟಿ ತಾರೆಮಾರ್, ಲೋಕನಾಥ ಶೆಟ್ಟಿ, ಒಡಿಯೂರು ಐಟಿಐ ಪ್ರಿನ್ಸಿಪಾಲರು ಪ್ರವೀಣ್, ಯೋಜನೆ ನಿರ್ದೇಶಕರು ಕಿರಣ್ ಉರ್ವ, ಗುರುದೇವ ವಿದ್ಯಾಪೀಠದ ಮುಖ್ಯ ಟೀಚರ್ ರೇಣುಕಾ ಎಸ್ ರಾಯ್, ತೀರ್ಪುಗಾರರು ಚಂದ್ರಾಸ ಅಳಿಕೆ, ರವೀಂದ್ರ ಚೆಂಡ್ಕಳ ಪಾಲ್ದೆ ತುಂಡೆರು. ಗಣಪತಿ ಭಟ್ ರಾಜೆ ಸುಲ್ಮಿ ಸಂದಾಯರು. ದೇವಿ ಪ್ರಸಾದ್ ಶೆಟ್ಟಿ ಬೆಜ್ಜ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಈ ಕೃಷಿ ನಿಪ್ನೆಕ್ ಭಾರಿ ಅರ್ಥಗಳುಲ್ಲ. ಕೃಷಿ ರಡ್ಡು ಮೈಟ್ಲ ಆವಡು, ಉಡಲ್ದಲ್ಲ ಆವಡು, ಪಿದೈಡು ಭೂಮಿಟ್ಲ ಆವಡು. ಅವ ಕೃಷಿಕ್ ಎಡ್ಡೆ ಅರ್ಥಗಳುಂಡು ಅಂತು. ನೆಲಮೂಲ ಸಂಸ್ಕೃತಿಯಿಂದ ಒಂಜುಂಡು, ಜಲಮೂಲ ಸಂಸ್ಕೃತಿಯಿಂದ ನೆಲಂಜುಂಡು. ನೆಲಕ್ಕಲ ಜಲಕ್ಕಲ ಭಾರಿ ಮುಟ್ಟದ ಸಂಬಂಧ ಉಂಟು. ದೇಶದ ಒರಿಪುದ ಸುರೂತ ಪಾತೆರ ಕೃಷಿಕ ಅಂದು ಬರ್ಪುಂಡು. ಸಂಸ್ಕಾರ ಅಂದು ಪುದರ್ ಉಂಡು. ಕಂಡುಗಳೊಂಜಿ ಸಂಸ್ಕಾರ ಕೊರ್ಪುಣೆ ಎಂದುಂಡು. ಎಡ್ಡೆ ಫಸಲು ಬೋಡಂಡ ಐಕ್ಲ ಸಂಸ್ಕಾರ ಬೋಡು. ಉಡಲ್ಡಲ್ ಎಡ್ಡೆ ಬುಳೆ ದೆಪ್ಪೊಡು ಒಂದಂಡ ಆಡೆಗೆಲ್ಲ ಸಂಸ್ಕಾರ ಬೋಡು. ನಾನು ಒಂಜಾತು ಒಟ್ಟು ಈ ಗ್ರಾಮೋಚ್ಚಯದ ಪೊರ್ಲೆಂಚ ಅಂದ್ಕೆಂಡ ತಿರ್ಲೆಂಚ ಅಂದ್ಕೆಂಡ ಸಾಂಸ್ಕೃತಿಕವಾದ ಒಂಜಾತು ನಮ್ಮಡ ಎಡ್ಡೆಪ್ಪು ಬೋಡು, ಸಾಂಸ್ಕೃತಿಕವಾದ ಒಂಜಾತು ಪೋಷಣೆ ಬೋಡು, ಕಲೆ ಸಾಹಿತ್ಯಗಳು ಒಂಜಾತು ಒಯ್ಪು ತಿಕೊಡು. నేను ಮಾತ್ರ ಬುಳೈಪಾಯರೆ ಬೋಡದು ಈ ಒಂಜಿ ಕಾರ್ಯಕ್ರಮವನ್ನು ಮಾತ್ರ ಮಲ್ತೊಂದುಲ್ಲ. ಖಾಲಿ ಕಂಡುಡು ಗೊಬ್ಬಿ ಬೆಟ್ಟಿಗೆ ದಾಲ ಆಪುಣುಂದತ್ತು. ಕೆಲವರಿಗೆ ಮಾತ್ರ ಈ ಕಂಡುಡು ಗೊಬ್ಬುಣುಂದಾಂಡ ದಾಲ
ಚರ್ಮದ ಬೊಕ್ಕೊಂಜಿ ಇತ್ತು ನಾವು ನಿವಾರಣೆ ಆರೆ ಸಾಧ್ಯತೆ ಉಂಟು. ಐದು ಶುದ್ಧತೆ ಉಂಟು ಮಣ್ಣುಡು. ಶ್ರೀಶೈಲದ ಶ್ರೀ ಶಿಶಿಲೇಶ್ವರ ದೇವಸ್ಥಾನಗೂ ವ್ಯವಸ್ಥಾಪನಾ ಸಮಿತಿ ಕಟ್ಟಂದೆ 2 ವರ್ಷ ಆಂಡು. ಈ ಸರ್ತಿ ಕಪಿಲಾ ಸುದಿತಾ ಬೊಲ್ಲ ದೇವರ ಗುಂಡಗು ಪೊಗ್ಗುದುಂಡು. ಆಂಡಲ ಇಲಾಖೆದ ಸುದ್ದಿಜ್ಜಿಗೆ ಊರ್ದಕುಲು ಸೇರಿದು ಧರಣಿ ನಡಪಾವಂದು ಜಾಗ್ರತೆ ಪಂತೆರು. ಬೆಳ್ತಂಗಡಿ ತಾಲೂಕು ಶಿಶಿಲದ ಶ್ರೀ ಶಿಶಿಲೇಶ್ವರ ದೇವಸ್ಥಾನ ಕಪಿಲ ಸುದಿತ ಪೆರುವೋಲು ಪನ್ಪುನ ದೇವಿರ್ನ ಮೀನುಲೆಗ್ ಮಲ್ಲ ಪುದರ್ ಪಡೆದುಂಡು. ಆಂಡ ರಾಜಕೀಯ ವ್ಯವಸ್ಥೆ ಹಿಡ್ದವರ ವ್ಯವಸ್ಥಾಪನಾ ಸಮಿತಿ ಆವಂದೆ 2 ವರ್ಷ ಆಂಡ್ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಅಡೆಗೆ ಉಂತು ಪೋತುಂಡು. ಮತ್ಸ್ಯ ತೀರ್ಥ ಕಪಿಲ ಸುದಿರ್ದವರ 400 ಪುದರ್ ಪೊಯ್ ಕ್ಷೇತ್ರ ಇತ್ತೆ ಏರ್ಲ ಕೇನು ನಕುಲು ಇಜ್ಜಂದಿಲಕ ಆತಂಡು. ಸೋಮವಾರದಾನಿ ಕ್ಷೇತ್ರಡು ಅನ್ನದಾಸೋಹ ನಡಪುಂಡು. ಆಂಡ ದೇವಸ್ಥಾನಗೂ ಸಂಬಂಧಪಟ್ಟಿನ ಬೆನ್ನಿ ಸಾಗುಲಿನ ತೂಪು ನಕಲು ಇಜ್ಜೇರು. ಇಂಚಿಪ್ಪ ಬಾರಿ ಬರ್ಸೋಗೂ ಕಪಿಲ ಸುದಿತ ಬೊಲ್ಲ ತಮಿಳ್ದು ದೇವಸ್ಥಾನಗೂ ಪೊಗ್ಗುದು ಗುಂಡ ಸೇರ್ದಂಡು. ಸುದ್ದೆ ಬೊಕ್ಕ ದೇವಸ್ಥಾನಗೂ ಇತ್ತಿನ ತಡೆಪು ಗೋಡೆ ಬೆಚ್ಚಿದಂಡು. ನೀರು ಪೊಗ್ಗುದು ದೇವಸ್ಥಾನಡು ಕೆಸರು ದಿಂಜಿದಿತ್ತಂಡು. ಊರ್ದ ರಿಕ್ಷದಕ್ಕಲು ಊರ ಪರ ಊರ ಭಕ್ತರು ಸೇರ್ದು ಕೆಸರು ಮಣ್ಣು ಕಜವು ಪ್ಲಾಸ್ಟಿಕ್ ದಿತ್ತದು ನಿರ್ಮಲ ಮಲ್ತದರು. ಆಂಡಲ ಇಲಾಖೆದ ಅಧಿಕಾರಿಗಳು ಇಂಚಿಗೆ ನಿಲ್ಕದು ತೂತು ಜರಿಗೆ ಐದಾವ್ರ ಗ್ರಾಮದ ಜನ ಏವ್ರಡುಲೇರು. ಸರಿಯಾಯಿನ ವ್ಯವಸ್ಥೆ ಮಲ್ತಜಿಂಡ ಪ್ರತಿಭಟನೆ ಮಲ್ತದು ಧರಣಿ ಕುಲುನ ಬಗೆಟ್ಟು ಜಾಗ್ರತೆ ಪಂತಿನ ಅಕುಲು ವಾ ಕಾರಣುಗ್ಲ ಧರಣಿ ಪಿರದೆಪ್ಪ ಯಾಂದ್ ಪಂತೆರು. ಧಾರ್ಮಿಕ ದತ್ತಿ ಇಲಾಖೆದಕ್ಕಲು ಬತ್ತದು ಜಾಗಿಡ್ ಸಮಿತಿ ಕಟ್ಟದು ಕೊರ್ಪು ನಡೆ ಮುಟ್ಟ ಪೊರ್ಂಬಾಟ ಮಲ್ಪ ಪರಕೆದ ಡಬ್ಬಿ ಗೆನ್ಪುನು ಮಾತ್ರ ನಿಕಲ ಕೆಲಸ ಆತು. ಸಂಬಂಧಪಟ್ಟಿನ ಅಧಿಕಾರಿಲು ನನದ ಕಾಸು ಗೆನ್ಪುನ ದುಂಬು ಒಂದೇನು ಮಾತ ಸರಿ ಮನ್ಪುಲೆ. ಇಜ್ಜಿಂಡ ಊರ್ದ ಭಕ್ತರು ಉಗ್ರ ಪೊರ್ಂಬಾಟ ನಡಪಾವಂದು ಶಿಶಿಲಾ ಪಂಚಾಯತ್ ದುಂಬದ ಗುರ್ಕಾರ್ಯರು ಸಂದೀಪ್ ಅಮ್ಮುಡಂಗೆ ಬೊಕ್ಕ ಜಯರಾಮ್ ನೆಲ್ಲಿ ತಾಯರು ಜಾಗ್ರತೆ ಪಂತೆರು. ಶಿಶಿಲಾ ದೇವಸ್ಥಾನ ಸಾವಿರಾರು ವರ್ಷ ಇತಿಹಾಸವುಳ್ಳ ದೇವಸ್ಥಾನ. ಈ ದೇವಸ್ಥಾನದಲ್ಲಿ 100 ಸಮಿತಿಗಳು ಈ ತನಕ ರಚನೆ ಆಗಿವೆ. ಈ ಎಲ್ಲ ರಚನೆ ಆದ ಸಮಿತಿಗಳು ಸಹ ಯಾವುದೇ ರಾಜಕೀಯ ಕೃಪಾಶೀರ್ವಾದ ಇಲ್ಲದೆ ಅಥವಾ ಯಾರದೇ ಒತ್ತಾಯವೂ ಇಲ್ಲದೆ ಊರವರೇ ಆರಿಸಿಕೊಂಡು 5-6 ಮಂದಿಯನ್ನು ಆಯ್ಕೆ ಮಾಡಿಕೊಂಡು ಆ ಸಮಿತಿ ಆ ದೇವಸ್ಥಾನವನ್ನು ನಿರ್ವಹಣೆ ಮಾಡ್ತಾ ಇತ್ತು. ಎಂತಹ ಕಷ್ಟ ಕಾಲದಲ್ಲೂ ಸಹ ಆ ಸಮಿತಿಗಳು ನಮ್ಮ ಹಿರಿಯರು ಈ ದೇವಸ್ಥಾನವನ್ನು ನಡೆಸಿಕೊಂಡು ಬಂದಿರುವುದು ನಮ್ಮೆಲ್ಲರ ಪುಣ್ಯ ಮತ್ತು ಅದರ ನೆನಪು ಈಗಲೂ ನಮಗಿದೆ. ನಮ್ಮ ಶಿಶಿಲ ದೇವಸ್ಥಾನವು ಕಳೆದ ಹಲವಾರು ವರ್ಷದಿಂದ ರಾಜಕೀಯ ಪಕ್ಷಗಳೇ ಸಮಿತಿಗಳ ರಚನೆ ಮಾಡ್ತಾಯಿದೆ. 3 ವರ್ಷ ಒಂದು ಪಕ್ಷ ಮತ್ತು 3 ವರ್ಷ ಇನ್ನೊಂದು ಪಕ್ಷವಾಗಿ ಈಗ ದೇವಸ್ಥಾನವು ಪೂರ್ತಿ ರಾಜಕೀಯಕರಣ ಆಗಿರುವುದು ಬೇಸರ ಸಂಗತಿ. ಇದರಿಂದಾಗಿ ನಮ್ಮ ಊರಿನಲ್ಲಿ ಈ ತನಕ ನಮ್ಮ ಏನು ಶಿಶಿಲ ದೇವಸ್ಥಾನ ಇದೆ, ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಶಿಶಿಲ ದೇವಸ್ಥಾನವಿದೆ, ಇದು ಸಮಿತಿ ರಚನೆ ಆಗಿಲ್ಲ. 2 ಸಾರಿ 3 ಸಾರಿ ಪ್ರಯತ್ನ ಮಾಡಿದ್ರೆ ಈ ತನಕ ಸಮಿತಿ ಆಗಿಲ್ಲ. ಕಳೆದ 2.5 ವರ್ಷದಿಂದ ಈ ದೇವಸ್ಥಾನಕ್ಕೆ ಸಮಿತಿ ಇಲ್ಲದೆ ಪಂಚಾಯತ್ನ ಆಡಳಿತಾಧಿಕಾರಿ ಈ ದೇವಸ್ಥಾನವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದೀಗ ಮತ್ತು ಸಮಸ್ಯೆ ಆಗಿದೆ. ಸಮಿತಿ ಇಲ್ಲ, ದೇವಾಲಯದ ನಿರ್ವಹಣೆಗೆ ತೊಂದರೆಯಾಗಿದೆ, ಕೃಷಿ ನಿರ್ವಹಣೆಗೆ ತೊಂದರೆಯಾಗಿದೆ, ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿದೆ.
ಇಡೀ ಗ್ರಾಮದ ಭಕ್ತಾದಿಗಳಿಗೆ ಉಸಿರುಗಟ್ಟುವ ವಾತಾವರಣ ನಿರ್ಮಾಣ ಆಗಿದೆ. ಮಾತಾ ಖಾಸಗಿ ಬ್ಯಾಂಕ್లను ರಾಷ್ಟ್ರೀಕರಣ ಮಲ್ಪಡು ಕಾಲಿಪ್ಪುನ ಮಾತಾ ಬೇಲಿಗೆ ಭರ್ತಿ ಮಲ್ಪಡು ಅಖಿಲ ಭಾರತ ಕರ್ನಾಟಕ ಬ್ಯಾಂಕ್ ಕೆಲಸದ ಸಂಘದ ಪ್ರಧಾನ ಕಾರ್ಯದರ್ಶಿ CH ವೆಂಕಟಾಚಲಂ ಕುಡ್ಲಡು ಸಂಘದ ಸಮ್ಮೇಳನದ ಒತ್ತಾಯ ಮಲ್ತಿದ್ದರು. ಅಖಿಲ ಭಾರತ ಕರ್ನಾಟಕ ಬ್ಯಾಂಕ್ ನೌಕರರ ಸಂಘದ ನೆಲೆಟ್ ಕುಡ್ಲದ ಸಂಘನಿಕೇತನೋಡು 2 ದಿನದ 25ನೇ ಅಖಿಲ ಭಾರತ ಸಮ್ಮೇಳನ ಶನಿವಾರ ಶುರುವಾಂಡ್ ಸಂಘದ ಪ್ರಧಾನ ಕಾರ್ಯದರ್ಶಿ CH ವೆಂಕಟಾಚಲಂ ಸಮ್ಮೇಳನ ಉದಿಪನ ಮಲ್ತೇರು. ಬಾರಿ ಗಟ್ಟಿಮುಟ್ಟದ ಸಂಘಟನೆ ಆದ ಬುಳೆದುಂತು ದಿನ ಕರ್ನಾಟಕ ಬ್ಯಾಂಕ್ ಕೆಲಸದ ಸಂಘ ಕೆಲಸದ ಕ್ಷೇಮಾಭಿವೃದ್ಧಿಗೆ ವಿಶೇಷ ಒತ್ತು ಕೊರಂದು ಬೈತಂಡು. ಸಂಘನು ಇದು ಗಟ್ಟಿಮುಟ್ಟು ಮಲ್ಪನೌಲ ಕಾರ್ಯ ಗುರುಕಾರ್ಯರು PR ಕಾರಂತಿರ್ನ ಕೊಡುಗೆ ಮಲ್ಲೆ ಸಾರ್ವಜನಿಕರಿಗೆ ಬ್ಯಾಂಕ್ ಕೆಲಸ ಎಡ್ಡೆ ಸೇವೆ ಕೊರೊಂದುಲ್ಲಿರಿಂದಾರು ಪಂಡೇರು. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಲಿನ ಖಾಸಗೀಕರಣಕ್ಕೂ ವಿರೋಧ ತೋಜಾದ ಜುಲೈ 1 ದೇಶದೋರ್ಮಿಡ ಬ್ಯಾಂಕ್ ಕೆಲಸದಕ್ಕೂ ಸ್ಟ್ರೈಕ್ ನಡಪಾವೇರು. ಮಾತಾ ಖಾಸಗಿ ಬ್ಯಾಂಕ್ಲಿನ ರಾಷ್ಟ್ರೀಕರಣ ಮಲ್ಪಡು ಬ್ಯಾಂಕ್ಲೆಡ್ ಖಾಲಿ ಉಪ್ಪುನ ಮಾತಾ ಹಂತದ ಬೇಲೆಗೆ ಭರ್ತಿ ಮಲ್ಪಡು ವೆಂಕಟಾಚಲಂ ಒತ್ತಾಯ ಮಲ್ತೇರು. ಕರ್ನಾಟಕ ಬ್ಯಾಂಕ್ದ CEO ಬೊಕ್ಕ ಆಡಳಿತ ನಿರ್ದೇಶಕರು ಶ್ರೀಕೃಷ್ಣನ್ H, ಅಸೋಸಿಯೇಷನ್ ಜೊತೆ ಕಾರ್ಯದರ್ಶಿ M ಜಯಂತ್, KBOO ಪ್ರಧಾನ ಕಾರ್ಯದರ್ಶಿ ಸುರೇಶ್ ಹೆಗ್ಡೆ S, ಅಸೋಸಿಯೇಷನ್ ಗುರುಕಾರ್ದಿ ಪೂರ್ಣಿಮಾ P ರಾವ್ ಸಮ್ಮೇಳನದ ಪಾಲ್ಗೊಂಡಿದ್ದರು. The safety for the people's money, and that campaign was undertaken inside the parliament by Comrade Prabhakar continuously for almost 1 decade. He was a member of the parliament, so inside the parliament, outside the parliament. So it is a basic commitment of the All India Bank Employees Association. It is not that we are not aware that in India it's a mixed economy. Government will be there, private capital will be there. But in the banking industry, we are convinced by our own experience that many private banks collapse overnight. And I'm very proud today if there is one amendment to Section 45 of the Banking Regulation Act. It was in the year 1960s, and Comrade Prabhakar also was there at that time in the parliament, where in Kerala many private banks collapsed overnight, number of banks, dozens of banks overnight. So under the leadership of Comrade T.K. Vinayar, we mobilized and agitated. And that matter was referred to the commission, and then the report came to the parliament. ಶ್ರೀ ಮಹಾವಿಷ್ಣು ಸೇವಾ ಪ್ರತಿಷ್ಠಾನ ಅಣಜೆ ವೀರಮಂಗಳದ ನಿಲೆಟ್ಟು ಸುರೂತ ವರ್ಷದ ಕೆಸರುಡು ಗೊಬ್ಬುಲು ಐತಾರ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಕೈತಲ್ ಗಂಡಿ ಕಂಡುಡು ನಡೆತನು. ಮರಿಯಲ ಸುರುವಾಯಿನ ಬೇರಿಕೆ ಎಣ್ಣೆಲ್ದ ಬುಳಿಕ್ ಕಂಡ ದತ್ತದು ಅದ ಮಲ್ತದು ಬೆನ್ನಿ ಸಗುಳಿ ಸುರುವಾಪುಂಡು. ಇಂಚಿ ಪದ ಕೆಲವು ವರ್ಷಲಿಡ ನೇಜಿ ನೆಡ್ಪು ನೆಡ್ದು ದುಂಬೆ ದತ್ತು ಪಾಡ್ನ ಕೆಸರು ಕಂಡಲಿಡ ಕೆಲವು ಸಂಘ ಸಂಸದಕಲು ಗೊಬ್ಬುಲೆನುದಿ ಒಂದು ಕೆಸರದ ಗೊಬ್ಬುಲೆಗೆ ಉಮೇದು ಕೊರೊಂದುಲ್ಲೆರು. ಪುತ್ತೂರು ತಾಲೂಕು ವೀರಮಂಗಳ ಅನಾಜದ ಶ್ರೀ ಮಹಾವಿಷ್ಣು ಸೇವಾ ಪ್ರತಿಷ್ಠಾನದ ನೆಲೆಟ್ ಐತಾರ ಸುರುತ ವರ್ಷದ ಕೆಸರುಡು ಗೊಬ್ಬುಲು ವೀರಮಂಗಳ ದೇವಸ್ಥಾನ ಕೈತಲ್ದ ಗಂಡಿ ಕಂಡುಡು ಅಟ್ಟಣೆ ಮಲ್ತದಿತ್ತೇರು. ಶ್ರೀ ಮಹಾವಿಷ್ಣು ಸೇವಾ ಪ್ರತಿಷ್ಠಾನದ ಪದಾಧಿಕಾರಿಗಳು ಬಿನ್ನೇರಿನ ಬೊಕ್ಕ ಮಾತಿರಲ್ಲೇ ಎತ್ಕೊಂಡರು. ಪ್ರತಿಷ್ಠಾನದ ಗುರುಕಾರ್ಯರು ಹರೀಶ್ ಆಚಾರ್ಯ ನಾಜೆ ಗುರುಕಾರ್ಮಿಡ್ ಬುಳಿಚಿಲ್ ಪರ ಬೆನ್ನಿದಾರ ವೆಂಕಪ್ಪ ಪೂಜಾರಿ ಗಂಡಿ ಕೆಸರದ ಗೊಬ್ಬುಲು ಕಾರ್ಯಕ್ರಮ ಉದಿಪನ ಮಲ್ತೇರು. ಭಾರತ ಸೇನೆದ ದುಂಬುದ ಸೈನಿಕರು ಸುಂದರಗೌಡ ನಡು ಬಯಲು ಮಲ್ಲ ಬಿನ್ನೆರಾದ ಪಾಲ್ದೆತ್ತೊಂಡೆರು. ಬರವು ಕಲ್ಪನ ಕುಲು ಪೊಂಜು ನಕುಲು ಬುಕಾಂಜು ನಕಲಿಗೆ ಬೇತೆ ಬೇತೆ ಮನಸ್ಸು ಉಲ್ಲಾಸದ ಗೊಬ್ಬುಲಿನ ಪಂತ ನಡೆತಂಡು ಪಾಕಜನ ಪಂತೊಲಿಡು ಪಾಲ್ದೆತ್ತೊಂಡೆರು. ಶ್ರೀ ಮಹಾವಿಷ್ಣು ಸೇವಾ ಪ್ರತಿಷ್ಠಾನದ ಗುರುಕಾರ್ಯರು ಬೊಕ್ಕ ಸದಸ್ಯರು ಮಾತಾ ಒಟ್ಟು ಸೇರಿದ ಕಾರ್ಯಕ್ರಮವನ್ನು ಪೂರ್ಲು ಮಲ್ತು ಕೊರಿಯರು. ಪುತ್ತೂರು ಕೊಂಬೆಟ್ಟು ಮರಾಠೆ ಸಮಾಜ ಸೇವಾ ಸಂಘದ ನೆಲೆಟ್ಟು ಮದಿಮೆಗ ಆಣ್ ಪುಣ್ಣನ ಸಂಧಾನದ ಸಭೆ ಜುಲೈ 13 ಐತಾರ ಕೊಂಬೆಟ್ಟು ಮರಾಠಿ ಸಮಾಜ ಮಂದಿರಡು ನಡಪೆರೆ ಉಂಡೊಂದು ಸಂಘದ ಗುರುಕಾರ್ಯರು ಎನ್ ದುಗ್ಗಪ್ಪ ನಾಯ್ಕ ಬಡಾವು ತಿರಿಪಾದರು. ಪುತ್ತೂರು ತಾಲೂಕದ ಕೊಂಬೆಟ್ಟು ಮರಾಠಿ ಸಮಾಜ ಸೇವಾ ಸಂಘದ ಗುರುಕಾರ್ಯರು ಎನ್ ದುಗ್ಗಪ್ಪ ನಾಯ್ಕ ಬಡಾವು ಸುದ್ದಿಕುಟುಡು ಪಾತಿರ್ದು ಸಂಘದ ನೆಲೆಟ್ಟು ಮರಾಠಿ ಮಹಿಳಾ ವೇದಿಕೆ ಬೊಕ್ಕ ಯುವ ವೇದಿಕೆಲಿನ ಜೊತೆ ಸೇರ್ಗೆಡು ಮದಿಮೆಗ್ ಆಣ್ ಪುಣ್ಣನ ಸಂಧಾನದ ಸಭೆ ಜುಲೈ 13 ಐತಾರ ಕೊಂಬೆಟ್ಟು ಮರಾಠಿ ಸಮಾಜ ಮಂದಿರಡು ನಡಪೆರೆ ಉಂಡೊಂದು ಪಂಡಿರು. ಈ ದುಂಬೆ ಸಂಘ ಸ್ವಜಾತಿ ಬರೋ ಕಲ್ಪನಕ್ಲಿಗ್ ವರ್ಷದ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ, ವರ್ಷದ ಗುಬ್ಬದ ಕೂಟ, ಧಾರ್ಮಿಕ ಕಾರ್ಯಕ್ರಮಗಳು, ಪ್ರಕೃತಿ ಮುನಿನ ಸಂತ್ರಸ್ತಿರ್ ಬೊಕ ಸೀಕದಕ್ಲಿಗ್ ಪಣವ್ ಸಹಾಯ ಕೊರ್ಪನ ಕಾರ್ಯಕ್ರಮ ಮಲ್ತೊಂದು ಬೈತಂಡು. ಒಂದು ಕಡೀರ ಸರ್ತಿ ಮದಿಮೆದ ಆಣ್ ಪೊಣ್ಣನ ಸಂಧಾನಗೂ ಸಭೆನು ದಿವೊಂದೊಂದು ಪಂಡೆರು.
ಇಂಚಿಪ್ಪದ ದಿನೊಕ್ಲಿಡು ಜವಣ ಜವಂದೀರು ದೂರದ ನಗರುಲೆಗ್ ಬೇಲೆಗೆ ಪೋದು ಅತ್ತಂಡ ಸ್ವಂತ ಕೆಲಸ ಮಲ್ತೊಂದುಲ್ಲೆರು ಅಂಚಿನಕ್ಲಿಗ್ ಬೇಗ ಮದುವೆ ಮಲ್ಪೆರ ಬೈಕು ನಕ್ಕಲು ತನ್ಕ್ಲೆನ ಅಮ್ಮೇರು ಅಪ್ಪೆ ಇಲ್ಲಲ್ದಾಕ್ಲೆನ ಎದುರುಡು ಜವಣ ಜವಂದಿಲೆಡ ಎದುರೆದುರು ಪಾತೆರ್ಪಾದು ಮದಿಮೆಗ್ ಸಂಧಾನ ಕೂಡಾಯರೆ ಅವಕಾಶ ಒದಗಾವಣೊಂದು ಮರಾಠಿ ಸಂಘದ ಗುರುಕಾರ್ಯರು ಎಂದು ಗಪ್ಪ ನಾಯಕ್ ಬಡಾವು ಪಂಡಿರು. ಈ ವರ್ಷದಲ್ಲಿ ನಾವು ವಿಶೇಷವಾದಂತಹ ಒಂದು ಚೊಚ್ಚಲ ವಧುವರ ಅನ್ವೇಷಣ ಕಾರ್ಯಕ್ರಮವನ್ನು ನಮ್ಮ ಪುತ್ತೂರು ಮರಾಠಿ ಸೇವೆ ಸಂಘ ಕೊಂಬೆಟ್ಟ ಪುತ್ತೂರಿನಲ್ಲಿ 13/7/25 ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶಗಳು ಏನಂತಂದರೆ, ನಮ್ಮ ಮರಾಠಿ ಸಮುದಾಯದ ಅರ್ಹ ಮತ್ತು ಆಸಕ್ತ ಯುವಕ ಯುವತಿಯರಿಗಾಗಿ ಕಂಕಣ ಭಾಗ್ಯ ಕೂಡಿ ಬರೋದಕ್ಕೆ ಒಂದು ವೇದಿಕೆ ಕಲ್ಪಿಸುವಂಥದ್ದು, ಜೊತೆಗೆ ವಿವಾಹ ಸಂಬಂಧ ಕೂಡಿ ಬರುವುದಕ್ಕೆ ವಿವಾಹ ಯೋಗ್ಯ ಯುವಕ ಯುವತಿಯರು ಮತ್ತು ಅವರ ಹೆತ್ತವರು ಮತ್ತು ಪೋಷಕರು ಮಧ್ಯವರ್ತಿಗಳ ಮೊರೆ ಹೋಗಿ ಅನಗತ್ಯ ಖರ್ಚು ವೆಚ್ಚ, ತಕರಾರು ಇತ್ಯಾದಿಗಳನ್ನು ವೆಚ್ಚ ಮಾಡುವಂಥದ್ದು ಇರ್ತದೆ. ಅದನ್ನು ತಪ್ಪಿಸುವ ದೃಷ್ಟಿಯಲ್ಲಿ ಕೂಡ ಇದೊಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಮಾಡ್ಕೊಂಡಿದ್ದೇವೆ. ಜೊತೆಗೆ ಸರ್ವಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ಹೇಗೆ ಅಂತಂದರೆ, ವಿದ್ಯಾರ್ಥಿ ನಂತರದಲ್ಲಿ ಯುವಕ ಯುವತಿಯರು ನಗರ ಪಟ್ಟಣಕ್ಕೆ ಸೇರಿಕೊಳ್ತಾರೆ. ಅಲ್ಲಿ ತಮ್ಮ ಈ ಮದುವೆ ವಿಚಾರದಲ್ಲಿ ಸಕಾಲದಲ್ಲಿ ಯೋಚನೆ ಮಾಡೋದಿಲ್ಲ, ಹೆತ್ತವರಿಗೆ ಪುರುಷೋತ್ತಿ ಇರೋದಿಲ್ಲ. ಸೊ ಈ ಕಾರಣದಿಂದ ಒಂದು ಎಲ್ಲರಿಗೂ ಕೂಡ ಒಂದು ಹೆತ್ತವರು ಮತ್ತು ಅರ್ಹ ಯೋಗ್ಯತೆ ಉಳ್ಳಂಥ ಯುವಕ ಯುವತಿಯರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಪರಸ್ಪರ ವಿಚಾರ ವಿನಿಮಯದೊಂದಿಗೆ ಕಂಕಣ ಭಾಗ್ಯವನ್ನು ಹೊಂದುವುದಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಡುವಂಥದ್ದು ಇದರ ಮುಖ್ಯವಾದಂಥ ಒಂದು ಉದ್ದೇಶ. ಸಂಘದ ಉದ್ದೇಶಗಳನ್ನು ಪತ್ತದ ಅಭಿವೃದ್ಧಿಗೂ ಸಹಕಾರ ಕೊರ್ಪುಣೊಂದು ಇನ್ನರ್ ವೀಲ್ ಕ್ಲಬ್ ಆಫ್ ಮಂಗಳೂರು ಸೌತ್ ಇನ್ನರ್ ವೀಲ್ ಜಿಲ್ಲೆ 318 ಹೊಸ ಗುರ್ಕಾರ್ದಿ ಶೀಜಾ ನಂಬಿಯಾರ್ ಅಧಿಕಾರದಿ ತೊಂದು ಪಂತೆರು. ಇನ್ನರ್ ವೀಲ್ ಕ್ಲಬ್ ಆಫ್ ಮಂಗಳೂರು ಸೌತ್ ಇನ್ನರ್ ವೀಲ್ ಜಿಲ್ಲೆ 318 ಹೊಸ ಪದಾಧಿಕಾರಿಗಳು ಅಧಿಕಾರದಿತ್ತೊಂಡ ಲೀಸ್ ಕುಡ್ಲದ ಗೋಲ್ಡ್ ಫಿಂಚ್ ಸಭಾಂಗಣಡು ನಡೆತಂಡು. ಕೀರ್ತಿ ಶೆಟ್ಟಿ ಪ್ರಾರ್ಥನೆ ಪದ ಪಂಡದು ನೀಡಿದ ಬೊಕ್ಕ ಮಾತಿರ್ಲ ಒಟ್ಟು ಸೇರ್ದು ತುಡರ್ಬುಲ್ಪು ಪೊತ್ತಾದ ಕಾರ್ಯಕ್ರಮ ಉದೀಪನ ಆಂಡು. ಹೊಸ ಗುರ್ಕಾರ್ದಿ ಶೀಜಾ ನಂಬಿಯಾರ್ ಬೊಕ್ಕ ಪದಾಧಿಕಾರಿಗಳಿಗೆ ಅಧಿಕಾರ ಕೊರ್ಪಾದ ಪ್ರತಿಜ್ಞೆ ಮಲ್ಪಾಯರು. ಕಾರ್ಯಂತಿರಾದ ಕಲಾವತಿ ಪಣೋದ ಗುರ್ಕಾರ್ದಿಯಾದ ಚೇತನಾ ಶೆಟ್ಟಿ, ISO ಪ್ರಮೋದ ಬೋಳಾರ, ಎಡಿಟರ್ ಸ್ಮಿತಾ ಆರ್ಕೆ ಅಧಿಕಾರದಿತ್ತೊಂಡಿರು. ಈತ್ನೆಟ್ಟ ಗುರ್ಕಾರ್ದಿ ಆದಿತ್ಯನ ಶಬರಿ ಭಂಡಾರಿ ಪಾತಿರದ ಇಡೆಮುಟ್ಟದ ತನ್ನ ಅಧಿಕಾರದ ಪುರ್ತುಡು ಬಿರುಸಾಯ ಕೊರ್ನ ಮಾತ್ರೆಗ್ಲ ಸೊಲ್ಮಿ ಸಂದಾದ ನನದ ದಿನೊಕ್ಲಿಡ ಹೊಸ ಗುರ್ಕಾರ್ದಿ ಶೀಜಾ ನಂಬಿಯಾರ್ರೆಗ್ ಮಾತಾ ರೀತಿದ ಸಹಾಯ ಸಹಕಾರ ಕೊರ್ಪುಣೊಂದು ಖುಷಿ ತೆರಿಪಾಯರು. ಹೊಸ ಗುರ್ಕಾರ್ದಿ ಶೀಜಾ ನಂಬಿಯಾರ್ ಪಾತಿರ್ದು ನನ್ನದ ದಿನೊಕ್ಲಿಡು ನಮ್ಮ ಸಂಘದ ಉದ್ದೇಶಲಿನ ದಿರ್ತು ಪತ್ತದು ಅಭಿವೃದ್ಧಿಗಾದ ಕೆಲಸ ಮಲ್ಪ ಅಂದು ಪಂಡಿರು. ಮಲ್ಲ ಬಿನ್ನೇರು ಶಾಲಿನಿ ನಾಯಕ್ ಪಾತಿರ್ದು ಹೊಸ ಪದಾಧಿಕಾರಿಗಳು ಸದಸ್ಯರಿಗೆ ಎಡ್ಡೆಪ್ಪದ ಪಾತಿರ ಪಂಡಿರು. Thank you all of you all. It's a pleasure and all the best to Shija and your team. easy, I know, but it gives us confidence and day-to-day challenges. And when you help the needy, the poor, whoever they may be, they're smiling their faces. It gives you a lot of
ಲೈಫ್ ಅಲ್ಲಿ ಸಾರ್ಥಕ ಆಯ್ತು ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಫಾರ್ ಯು ಆಲ್, ಈಚ್ ಒನ್ ಆಫ್ ಯು ಆಲ್, ಫಾರ್ ಗಿವಿಂಗ್ ಮೀ ದಟ್ ಅಪರ್ಚುನಿಟಿ. ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಬೆಸ್ಟ್. ಅದಕ್ಕೆ ತುಂಬ ಖುಷಿ ಆಗ್ತದೆ. ಮೈ ವೈಸ್ ಪ್ರೆಸಿಡೆಂಟ್ Nandini is not there, but she was the one who was always ready with charity. Any project idre she was there. Suddenly she'll call me in ide poyaran whatever it is, vegetables, fruits, old age home, to Narikombo her school and all, to donate grocery and all that. So it was real fun. I had to be ready all the time, and every day was a new day. You don't know what, like some people, there will be TK also, Hogalike also will be there. So my mom always told me it is not only the Hogalike but TK also which helps you to learn new experiences. Adrinda tumba khushi agtade. Everybody praises you, but the ones who criticize you tell you that you are not yet ready, you are not yet well prepared. So it gives a lot of happiness when you achieve something, when you have been criticized for it. So thank you. God bless you all. I had a feeling that I'm not worth when I was a housewife. I too have a long period of 13 years. I don't regret, but when I compare my mindset as a housewife, as an employee, I enjoyed this mindset. Both the time my husband was the same and he used to support the same way how he is doing now. Of course, he has taken his time to teach me driving, everything. But the independence and the feeling of satisfaction we get when we are working. But there are so many. Vinita is an engineering graduate, but she is also sitting at home. So like that, when Shabari was sitting at home, she got a platform to express. Otherwise, where will we go? We have to express ourselves. We have a lot of talents in ourselves. Where will we go? We Innovate members join together to cherish friendship as well as service. So this is the platform we can develop our personality in a good way, in a good manner, by serving the society. So her commitment and dedication to the club is so good that she managed to do many a project with little support of members. Whoever is possible, she was present in the project place, but she managed and it was wonderful. Well done, Shabari. Thank you very much. So I think this is the first time I've come to this club, and that too as a chief club guest. And I feel honored. I'm very happy to be here. I know only two faces here. I mean, by conversation, I can say, that is Shija and Shabari. They always have a ever ready smile, whenever we meet, and a few words of goodwill, which so I carry their friendship in my heart. And today I hope that I will know more of you very closely. I shall take back many bonds of friendship when I go back, and then we shall share the bonds of friendship for years to come. So ladies, after the meeting is over, it's open arms from my side that you come and talk to me, and we will build new bonds of friendship. ಜಪ್ಪ ಮುಗೇರಡಿಂಚಿಪ್ಪ ಕಾರ್ಮಗೃದ ಜೀವಕಳಿವನ್ನ NSUI ಜಿಲ್ಲಾ ಒತ್ತುಗುರು ಕಾರ್ಯರು ದೇರಬೈಲ್ದ ಓಂ ಶ್ರೀ ಪೂಜಾರಿ ನೆಂಪುಗಾದು ಕುಡ್ಲ ವಿಧಾನಸಭಾ ಕ್ಷೇತ್ರದ ಹೆಚ್ಚು ಮಾರ್ಕದೆತ್ತಿನ SSLC ಬೊಕ್ಕ PUC ಜೋಕ್ಲೆಗೂ ಓಂ ಶ್ರೀ ಪ್ರಶಸ್ತಿ ಮರ್ಯಾದೆ ಮಲ್ಪನ ಬಗೆಟ್ ನಿರ್ಧಾರ ಮಲ್ತದ ಅರ್ಜಿಲೆ ಇದ್ದರು. NSUI ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಹಿಲ್ ಮಂಚಿಲಾ ತೊಕ್ಕೊಟ್ಟದ ಉಳ್ಳಾಲ ಪ್ರೆಸ್ ಕ್ಲಬ್ಬಡು ಸುದ್ದಿಗುಟ್ಟಡು ಪಾತಿರ್ದು ಇಂಚಿಪ್ಪ ಜಪ್ಪು ಮೊಗೆರು ರಾಜಮಾರ್ಗುಡು ಗಾಡಿ ಗುದ್ದುದು ಜೀವ ಕಳೆವೊನ್ನ NSUI ಜಿಲ್ಲಾ ಒತ್ತುಗುರು ಕಾರ್ಯರು ಓಂ ಶ್ರೀ ಪೂಜಾರಿ ನೆಂಪುಗಾದು ಕುಡ್ಲಾ ವಿಧಾನಸಭಾ ಕ್ಷೇತ್ರ ಉಳ್ಳಾಲದ 10-12ನೇ ಕ್ಲಾಸ್ ಪರೀಕ್ಷೆಡು ಹೆಚ್ಚ ಮಾರ್ಕ್ ದಿತ್ತಿನ ಜೋಕ್ಲೆಗ್ ಓಂ ಪ್ರಶಸ್ತಿ ತಮ್ಮನದ ಮರ್ಯಾದೆ ಮಲ್ಪುಂಡು. ಕ್ಷೇತ್ರದ ವಿದ್ಯಾರ್ಥಿಗಳು ಆನ್ಲೈನ್ ಜುಲೈ 5ನೇ ಉಲೈ ಅರ್ಜಿ ಕೊರುಲಿಂದ ಪಂಡೇರು. ಶೇಕಡ 8 ಹೆಚ್ಚ ಮಾರ್ಕ್ ದಿತ್ತಿನ ಉಳ್ಳಾಲ ವಿಧಾನಸಭಾ ಕ್ಷೇತ್ರಗೂ ಸೇರ್ದಿನ ಜೋಕ್ಲಿಗೊಂದೊಂಜಿ ಎಡ್ಡೆ ಅವಕಾಶ. ವಾಟ್ಸಪ್ ಅರ್ಜಿದ ಲಿಂಕ್ ಕಡಪುಡುವ ಈ ತೊರ್ತುಗೆ 300 ಅರ್ಜಿ ಬೈದರು. ವಾಟ್ಸಪ್ ಮಾತ್ರೆಗಳ ಲಿಂಕ್ ಕಡಪುಡುವ ಅರ್ಜಿ ಪಾಡ್ನಕ್ಲೆಗ್ ಸಂಘಟನೆ ಹಿಡಿದು ಫೋನ್ ಮಲ್ತದು ಪುದರ್ ರಿಜಿಸ್ಟರ್ ಮಲ್ಪುಂಡು. ಜುಲೈ ಅಕ್ಕಿರದ ಉಲೈ ನಡಪುನ ಲೇಸಗ್ ಸ್ಪೀಕರ್ ಯುಟಿ ಖಾದರ್ ಫರೀದ್ ಬರಿಯರೆ ಉಲ್ಲೇರು. ಬರವು ಕಲ್ಪನಕುಲು ಅಖ್ಲಿನ ಇಲ್ಲಲ್ದಕುಲು ಪಾಲ್ದೆತನ್ವೇರಿಂದ ಆರ್ಪಂಡೇರು.
ಓಂ ಶ್ರೀನ ಒಟ್ಟಿಗೆ ಕೂಲುದಿತ್ತ ಆಂಡ ವಿಧಿಲೀಲೆ ಪನಿಯರೆ ಸಾಧ್ಯಜ್ಜಿ ಅರೆನ ಕುಟುಂಬದಕ್ಲಿಗೂ ದುಃಖ ಸಹಿಸುನ ಶಕ್ತಿನ ಕೊರ್ಪುನೆತ್ತ ಒಟ್ಟುಗೂ ದೋಸ್ತಿ ನಾಯಕನ ಆತ್ಮಗೂ ಚಿರಶಾಂತಿ ತಿಕ್ಕಡಂದು ನಟ್ಟೊನ್ವ ರಾತ್ರಿ ಗಾಡಿ ಕೊನಪುನ ಯುವ ಸಮುದಾಯ ಸುರಕ್ಷಿತ ನೀತಿಲೇನು ಪಾಲನೆ ಮಲ್ಪನ ಬಗೆಟ್ ತೆರಿಯೋನುಡು ಈ ಸರ್ತಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರಡು ನನ್ನ ಮಿತ್ತಗ ಜಿಲ್ಲೆ ದೋರ್ಮೆಗ್ ಈ ಕಾರ್ಯಕ್ರಮ ದುಂಬು ಕೊನಪುನ ಆಲೋಚನೆ ಉಂಡು ಶಾಹಿಲ್ ಮಂಚಿಲಾ ಪಂಡೆರು ವಿಶಾಲ್ ಲೋಬೋ, ದರ್ಶನ್ ಕುಂದರ್, ಸಫಾನ್ ಕುದ್ರೋಳಿ, ಯುಟಿ ಫರೀದ್ ಇಫ್ತಿಕಾರ್, ಶ್ರೇಯಸ್ ಭಟ್ನಗರ ಇಂಚ NSUI ನಾಯಕರು ಸುದ್ದಿ ಪುಟುಡಿದ್ದರು. ಇವತ್ತು NSUI ಉಳ್ಳಾಲ SMB ವತಿಯಿಂದ ಓಂ ಶ್ರೀ ಪ್ರಶಸ್ತಿ ಸನ್ಮಾನ ಸಮಾರಂಭವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಧನೆಗೆ ಗೌರವ ಕೊಡುವುದರಿಂದ ಅವರಿಗೆ ಸನ್ಮಾನ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವು ಹಮ್ಮಿಕೊಂಡಿದ್ದೇವೆ. ದಿವಂಗತ ಓಂ ಶ್ರೀ ಪೂಜಾರಿ ಅವರ ಸ್ಮರಣಾರ್ಥವಾಗಿ NSUI ಉಳ್ಳಾಲ ಅಸೆಂಬ್ಲಿ ವತಿಯಿಂದ 10ನೇ ಹಾಗೂ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ 80% ಶೇಕಡ ಅಂಕವನ್ನು ತೆಗೆದವರಿಗೆ ಉಳ್ಳಾಲ ಅಸೆಂಬ್ಲಿ ವತಿಯಿಂದ ಸನ್ಮಾನ ಕಾರ್ಯಕ್ರಮವು ಆಯೋಜಿಸಲಾಗಿದೆ. ಇದೊಂದು ಅರ್ಥಪೂರ್ಣವಾದ ಹಾಗೂ ಎಲ್ಲರಿಗೂ ಒಂದು ಕೂಡ ಇನ್ಸ್ಪಿರೇಷನ್ ಆಗುವಂತಹ ಕಾರ್ಯಕ್ರಮವಾಗಿರುತ್ತದೆ. ಇತ್ತೀಚೆಗೆ ನಮ್ಮಲ್ಲಿ ಕಲಗೊಂಡ ನಮ್ಮ ಸ್ನೇಹಿತರಾದ ನಮ್ಮ ಒಂದು ಇನ್ಸ್ಪಿರೇಷನ್ ಮಾಡೆಲ್ ಯೂತ್ ಆದ ನಮ್ಮ ಓಂ ಶ್ರೀ ಪೂಜಾರಿ ಅವರನ್ನು ಮೊನ್ನೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಅವರ ಒಂದು ಸ್ಮರಣಾರ್ಥವಾಗಿ ನಾವೊಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇಡಿಗ ಇನಿಕ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲು.